ಕ್ರಿಸ್ಮಸ್ ಅರ್ಥಾತ್ ಕ್ರಿಸ್ತ ಜಯಂತಿ ವಿಶ್ವದಾದ್ಯಂತ ಕ್ರೈಸ್ತರು ಆಚರಿಸುವ ಸಂಭ್ರಮದ, ಸಡಗರದ, ಉಲ್ಲಾಸಭರಿತವಾದ ಹಬ್ಬ. ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಖುಷಿಯಿಂದ ಆಚರಿಸುವ ಹಬ್ಬ. ನಾಳೆ ಕ್ರಿಸ್ಮಸ್ ಹಬ್ಬ ಆಚರಿಸಲಾಗುತ್ತಿದ್ದು ಸಿದ್ಧತೆಗಳು ಪೂರ್ಣಗೊಂಡಿವೆ. ನಾಡಿನೆಲ್ಲೆಡೆ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ದೇಶ ವಿದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮವೇ ಕಂಡುಬರುತ್ತಿದೆ. ಹಬ್ಬಕ್ಕೆ ಪೂರ್ವಭಾವಿಯಾಗಿ ಇಂದು ರಾತ್ರಿ ಸಂಭ್ರಮ ಕಳೆಗಟ್ಟಲಿದೆ. ರಾತ್ರಿ ಚರ್ಚ್ಗಳಲ್ಲಿ ಬಲಿಪೂಜೆ ನಡೆಯಲಿದೆ. ಕ್ರಿಬ್ ಅಥವಾ ಗೋದಲಿ ನಿರ್ಮಾಣ, ನಕ್ಷತ್ರ ಗೂಡುದೀಪ ನೇತಾಡಿಸೋದು, ಕ್ರಿಸ್ಮಸ್ ಡ್ಯಾನ್ಸ್, ಕ್ಯಾರಲ್ ಸಿಂಗಿಂಗ್, ಕ್ರಿಸ್ಮಸ್ ಶುಭಾಶಯ ಕೋರುವ ಗ್ರೀಟಿಂಗ್ಸ್, ಹೊಸ ಉಡುಗೆ ತೊಡುಗೆ, ಸಾಂತಾಕ್ಲೋಸ್, ಮನೆ ಅಲಂಕಾರ, ಕ್ರಿಸ್ಮಸ್ ಟ್ರೀ, ಚರ್ಚ್ಗಳಲ್ಲಿ ಸಂಭ್ರಮದ ಬಲಿಪೂಜೆ ಇವು ಕ್ರಿಸ್ಮಸ್ ಹಬ್ಬದ ವಿಶೇಷತೆ. ಇವುಗಳ ಪೈಕಿ ಗೋದಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವವಾದದ್ದು. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು ಎಂಬ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಗೋದಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಗೋದಲಿ ಅಂದ್ರೆ ಜಾನುವಾರುಗಳ ಹಟ್ಟಿ. ಗೋದಲಿ ನಿರ್ಮಾಣ ತುಂಬಾ ಶ್ರಮದಾಯಕ. ಒಂದು ಸುಂದರವಾದ ಆಕರ್ಷಕ ಕ್ರಿಬ್ ನಿರ್ಮಾಣ ಒಂದು ದಿನದಲ್ಲಿ ಅಥವಾ ತತ್ಕ್ಷಣದಲ್ಲಿ ಸಾಧ್ಯವಿಲ್ಲ. ಇದರ ನಿರ್ಮಾಣಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತದೆ. ಕ್ರೈಸ್ತರು ತಮ್ಮ ಮನೆಗಳ ಆವರಣದಲ್ಲಿ ಮತ್ತು ಚರ್ಚ್ಗಳ ಅಂಗಳದಲ್ಲಿ ಸೂಕ್ತ ಸ್ಥಳವನ್ನ ಆಯ್ದು ಅಲ್ಲಿ ಗೋದಲಿಯ ನಿರ್ಮಾಣ ಮಾಡುತ್ತಾರೆ. ಒಂದು ಹಳ್ಳಿಯ ವಾತಾವರಣ, ಜಾನುವಾರುಗಳ ಹಟ್ಟಿಯ ಸಮಗ್ರವಾದ ಚಿತ್ರಣ ಗೋದಲಿಯಲ್ಲಿ ಇರುತ್ತದೆ. ಈ ಗೋದಲಿಯಲ್ಲಿ ಏಸು ಕ್ರಿಸ್ತರ ತಂದೆ ಜೋಸೆಫ್ ಮತ್ತು ತಾಯಿ ಮರಿಯಮ್ಮ ಹಾಗೂ ಮಧ್ಯದಲ್ಲಿ ಪುಟ್ಟ ಶಿಶು ಏಸು ಕ್ರಿಸ್ತರ ಪ್ರತಿಮೆಯನ್ನ ಇರಿಸಲಾಗುತ್ತದೆ. ದನ, ಕರು, ಆಡು, ಕುರಿ ಇತ್ಯಾದಿ ಜಾನುವಾರುಗಳ ಪ್ರತಿಮೆಗಳು ಸುತ್ತ ಇರುತ್ತವೆ. ವಿವಿಧ ವಿನ್ಯಾಸಗಳಿಂದ ಕೂಡಿದ ಗೋದಲಿಗಳನ್ನ ವೀಕ್ಷಿಸುವುದೇ ಒಂಥರ ಖುಷಿಯ ಸಂಗತಿ. ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ನಲ್ಲಿ ಅಲ್ಲಿನ ಪ್ರಧಾನ ಧರ್ಮಗುರು ವಂದನೀಯ ಬೊನವೆಂಚರ್ ನಜ್ರೆತ್ ಅವರ ನೇತೃತ್ವದಲ್ಲಿ ಆಕರ್ಷಕವಾದ ಕ್ರಿಬ್ ನಿರ್ಮಾಣ ಮಾಡಲಾಗಿದೆ. ಕ್ರೈಸ್ತರು ಗೋದಲಿಯಲ್ಲಿ ಜನಿಸಿದರು. ಈ ಮೂಲಕ ಅವರು ಸರ್ವ ಜನತೆಗೆ ಲಭಿಸ್ತಾರೆ. ಗೋದಲಿಯ ರೂಪವನ್ನು ಪ್ರತಿ ಇಗರ್ಜಿಗಳಲ್ಲಿ ಹಾಗೂ ಪ್ರತಿ ಮನೆಗಳಲ್ಲಿ ನಾವು ಇವಾಗ ಮಾಡಿ ತೋರಿಸ್ತೇವೆ. ಯಾಕಂತ ಹೇಳಿದರೆ ಗೋದಲಿ ಕ್ರೈಸ್ತ ಯೇಸುವಿನ ಜನನದ ಸಂದೇಶವನ್ನು ಸಾರುತ್ತದೆ. ಅಲ್ಲಿ ಯೇಸು ಕ್ರಿಸ್ತರು ಶ್ರೀಮಂತರಾಗಿ ದೊಡ್ಡವರಾಗಿ ಹುಟ್ಟಲಿಲ್ಲ, ಬದಲಾಗಿ ಸರ್ವರಿಗೆ ಲಭಿಸುವಂತೆ ಪ್ರೀತಿ ವಾತ್ಸಲ್ಯದ ಗುರುತಾಗಿ ಅವರು ನಮಗೆ ಲಭಿಸ್ತಾರೆ. ಈ ಮೂಲಕ ಆ ಸಂದೇಶ ಗೋದಲಿಯ ಮೂಲಕ ನಮಗೆ ಲಭಿಸ್ತದೆ. ಬೆತ್ಲೆಹೇಮಿನ ದೃಶ್ಯವನ್ನು ಅವರು ಕಾಣಲು ಶಕ್ತರಾಗ್ತಾರೆ. ಆ ಮೂಲಕ ನಮ್ಮ ಕ್ರಿಸ್ಮಸ್ ಯೇಸುವಿನ ಹುಟ್ಟುಹಬ್ಬದ ಉತ್ಸಾಹ ಹಾಗೂ ಹುರುಪನ್ನು ನಾವು ಪಡೆಯಲು ಸಾಧ್ಯವಾಗ್ತದೆ. ಯೇಸು ಜನನ ಆಗುವಾಗ ಯಾವ ಥರದ ವಾತಾವರಣ ಇತ್ತು ಅದೆಲ್ಲ ಈ ಗೋದಲಿಯ ಮೂಲಕ ನಮಗೆ ಲಭಿಸ್ತದೆ. ಆಸಿಸಿಯ ಸಂತ ಫ್ರಾನ್ಸಿಸ್ ಅವರು 1223ರಲ್ಲಿ ಈ ಪದ್ಧತಿಯನ್ನ ಆರಂಭಿಸಿದ್ರು ಎಂಬ ಉಲ್ಲೇಖವಿದೆ. ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಇಟಲಿಯ ಒಂದು ಚಾಪೆಲ್ನಲ್ಲಿ ಯೇಸು, ಕಂದ ಹಾಗೂ ಮರಿಯಮ್ಮ ಅವರ ಪ್ರತಿಮೆಗಳ ಜೊತೆ ಜೀವಂತ ಪ್ರಾಣಿಗಳನ್ನಿಟ್ಟು ಏಸು ಕ್ರಿಸ್ತರ ಜನನದ ಹಬ್ಬದ ಆಚರಣೆಯನ್ನ ಜನರಿಗೆ ತಿಳಿಯುವಂತೆ ಮಾಡಿದ್ರು. ಹಾಗೆ ಬೆಳೆದು ಬಂದ ಗೋದಲಿ ನಿರ್ಮಾಣ ಸಂಸ್ಕೃತಿ ಅನೂಚೂನವಾಗಿ ಇವತ್ತಿಗೂ ಕೂಡ ಮುಂದುವರೆದಿದೆ. ಈಗ ಆಯಾ ಸಂಸ್ಕೃತಿ ಪದ್ಧತಿಗೆ ಅನುಗುಣವಾಗಿ ಗೋದಲಿಯ ನಿರ್ಮಾಣ ಮಾಡುವ ಸಂಪ್ರದಾಯ ಬೆಳೆದು ಬಂದಿದೆ. ಗೋದಲಿಯ ನಿರ್ಮಾಣ ಸಂಸ್ಕೃತಿಯನ್ನ ಜೀವಂತವಾಗಿಡಲು ಈಗ ಬಹುತೇಕ ಚರ್ಚ್ಗಳು ಅತ್ಯುತ್ತಮವಾದ ಗೋದಲಿ ನಿರ್ಮಾಣ ಮಾಡುವ ಬಗ್ಗೆ ಸ್ಪರ್ಧೆಯನ್ನ ಕೂಡ ಏರ್ಪಡಿಸಿ ಬಹುಮಾನವನ್ನ ವಿತರಿಸಿ ಮಕ್ಕಳನ್ನ, ಯುವಜನತೆಯನ್ನ ಗೋದಲಿ ರಚನೆ ಮಾಡಲು ಹುರಿದುಂಬಿಸುತ್ತಿವೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ 24/7.